ಕಚೇರಿ ಮ್ಯಾನೇಜರ್ನನ್ನ ಮೆಚ್ಚಿಸಿ ಪ್ರಮೋಷನ್ ಪಡೆಯಲು ಮುದ್ದಣ್ಣ ಮಾಡುವ ಪರದಾಟ, ಗೆಳೆಯನ ಸಲಹೆಯಂತೆ ಸಂಸಾರದಲ್ಲಿ ಉಂಟಾಗುವ ಪೇಚಾಟ, ಅದನ್ನು ಸರಿಪಡಿಸಲು ಮಾಡುವ ಗೋಳಾಟ, ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ. ಫರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನ ಹಾಗೂ ಮಾನಸ ಕಲಾವಿದರು ಫರಂಗಿಪೇಟೆ ಇವರ ಸಹಕಾರದೊಂದಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಳ್ಳಾರಿ ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಯ ಕಲಾವಿದರು ಸೇವಾಂಜಲಿ ಸಭಾಂಗಣದಲ್ಲಿ ಪ್ರಸ್ತುತಪಡಿಸಿದ ನಾಟಕ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆಯಿತು. ರಾಜೇಂದ್ರ ಕಾರಂತ್ ರಚನೆಯ ನಾಟಕವನ್ನ ಭೀಮೇಶ್ ಎಚ್ಎಸ್ ನಿರ್ದೇಶಿಸಿದ್ದಾರೆ. ಪತ್ನಿಯ ಗೋಳು ತಾಳಲಾರದೆ ಕಚೇರಿಯಲ್ಲಿ ಪ್ರಮೋಷನ್ ಪಡೆಯಲು ಒದ್ದಾಡುವ ಮುದ್ದಣ್ಣ ಮ್ಯಾನೇಜರ್ನನ್ನ ಒಲಿಸಿಕೊಳ್ಳುವ ಪ್ರಯತ್ನವಾಗಿ ಗೆಳೆಯನ ಸಲಹೆಯಂತೆ ಬಾಡಿಗೆ ನಾಟಕ ಕಲಾವಿದೆಯ ಹಿಂದೆ ಬಿದ್ದು ಸಂಸಾರದಲ್ಲಿ ಎಡವಟ್ಟು ಮಾಡಿಕೊಳ್ಳುವ ದೃಶ್ಯಗಳು ಮನೋಜ್ಞವಾಗಿ ಮೂಡಿಬಂದಿದೆ. ಯುವ ಕಲಾವಿದರ ನಟನೆ, ಅಭಿನಯ ಪ್ರೇಕ್ಷಕರ ಮನಗೆದ್ದಿದೆ. ಸಂದರ್ಭೋಚಿತವಾಗಿ ಆಗಾಗ ಕೇಳಿಬರುವ ಸಿನಿಮಾ ಹಾಡುಗಳು ಪ್ರೇಕ್ಷಕರಿಗೆ ನಾಟಕವನ್ನ ಆಪ್ತವಾಗಿಸಿದೆ. ಇಷ್ಟೆಲ್ಲ ಒದ್ದಾಟ ನಡೆಸಿ ಕೊನೆಗೂ ಪ್ರಮೋಷನ್ ಪಡೆಯುವ ಮುದ್ದಣ್ಣ ಹಾಗೂ ಆತನ ಪತ್ನಿಗೆ ಪ್ರಮೋಷನ್ಗಿಂತಲೂ ಸಂಸಾರದಲ್ಲಿ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ, ಸುಖ, ಸಂತೋಷವೇ ಮುಖ್ಯ ಎನ್ನುವ ಮನವರಿಕೆಯೊಂದಿಗೆ ನಾಟಕ ಸುಖಾಂತ್ಯಗೊಳ್ಳುತ್ತದೆ. ನಾಟಕದೊಳಗೊಂದು ನಾಟಕದಲ್ಲಿ ವಿಡಂಬನೆ, ಫ್ಯಾಂಟಸಿ, ಮ್ಯಾನರಿಸಂ, ತಿಳಿ ಹಾಸ್ಯದೊಂದಿಗೆ ಗಮನ ಸೆಳೆಯುತ್ತದೆ. ನಾಡಿನ ವಿವಿಧ ರಂಗಶಾಲೆಗಳಲ್ಲಿ ತರಬೇತಿ ಪಡೆದಿರುವಂತಹ ಪ್ರತಿಭಾವಂತ ಕಲಾವಿದರಾದ ಪೂರ್ಣಿಮಾ, ಕುಮಾರ್ ಬಾದಾಮಿ, ರಾಜು ಸಿರಿಗೇರಿ, ಕವಿತಾ ಹೊನ್ನಾಳಿ, ರಂಜಿತ್ ಕುಂದಾಪುರ, ಮಣಿ ಸಿರಿಗೇರಿ, ರಾಹುಲ್ ತುಮಕೂರ್, ಶಾಂತಮೂರ್ತಿ ರಾಯಚೂರ್, ಹನುಮಂತ, ಮಂಜು ಸಿರಿಗೇರಿ ಮೊದಲಾದವರು ನಾಟಕದಲ್ಲಿ ಅಭಿನಯಿಸಿದ್ದಾರೆ.